ಶಾಂತ ಸ್ವಭಾವದವರು ಅಂತ ಅನ್ಸುತ್ತೆ ಅಂತ. ಅದು ಡೆಡ್ ಆಪೋಸಿಟ್ ಆ್ಯಕ್ಚುಲಿ. ತುಳು ಅಮ್ಮ ಆದರೆ ನಮಗೆ ಕನ್ನಡ ಅಪ್ಪ, ಸೊ ಎರಡೂ ಲ್ಯಾಂಗ್ವೇಜು ನಮ್ಮ ಮದರ್ ಟಂಗೆ. ನೀನು ಇಷ್ಟವಾಗಿರೋರ್ನ ಮದುವೆ ಆಗಿ ಓಕೆನಾ? ಯಾರನ್ನ ಆಗ್ತೀಯಾ? ಅವನವನ ಅಜ್ಜಿನ ಮತ್ತೆ ಇಂಡಿಯಾನೇ, ಅದಕ್ಕೆ ಒಂದು ಕಂಪೇರ್ ಮಾಡೋಕ್ಕೆ ಆಗಲ್ಲ ಯಾವ ದೇಶನೂ. ರಾಣಿಗೂ ಇಲ್ಲ ಕೆನಡಾ ಬಿಟ್ಟು US ಹೋಗೋ ಪ್ಲಾನ್ ಇಲ್ಲ ನಮಗೆ. ಕೆನಡಾಯಿಂದ ಡೈರೆಕ್ಟ್ ಇಂಡಿಯಾಗೆ ಬರೋ ಪ್ಲಾನೇ ಇರೋದು ಸದ್ಯ. ನನ್ನ ವೀಡಿಯೋಸನ್ನು ಎಡಿಟ್ ಮಾಡೋದು ನಾನೇ ಇವಾಗ ಸದ್ಯಕ್ಕೆ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ, ನಾವು ಮನೆಯಲ್ಲೇ ಇದ್ದೀವಿ. ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಸುಮ್ಮನೆ ಒಂದು ರೌಂಡು. ಬಟ್ ಇವತ್ತು ಫುಲ್ ಬೆಳಗ್ಗೆಯಿಂದನೇ ಮಳೆ ಇಲ್ಲಿ. ಆಲ್ಮೋಸ್ಟ್ ಬೆಳಗ್ಗೆಯಿಂದನೇ ಸುರಿತಾ ಇದೆ. ಒಂದೊಂದು ಸರಿ ಸ್ನೋ ಬರ್ತಾ ಇರುತ್ತೆ, ಒಂದೊಂದು ಸರಿ ಮಳೆ ಬರ್ತಾ ಇರುತ್ತೆ. ಸೊ ಒಂಥರ ಚೆನ್ನಾಗಿದೆ ಇಲ್ಲಿದು ವೆದರು. ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಏನು ಬರುತ್ತೆ ಅಂತ ಅಲ್ಲ ರಿಯಾನ್ಶ್? ಇವನಿಲ್ಲಿ ಬೈನಾಕ್ಯುಲರ್ ಇಟ್ಕೊಂಡು ಅವಾಗಿಂದ ನೋಡ್ತಾ ಇದ್ದಾನೆ ಮಳೆ ಬೀಳೋದನ್ನು. ಸೊ ನನ್ನ ಲಾಸ್ಟ್ ವಿಡಿಯೋ ಏನು ನಾನು ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಬಂದಿರೋ ಅಂಥ ಕಮೆಂಟ್ ಸೆಕ್ಷನಲ್ಲಿ ಬಂದಿರೋ ಅಂಥ ಕಮೆಂಟ್ಸ್ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಆ ಒಂದು ವಿಡಿಯೋ ಮಾಡಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಆ್ಯಂಡ್ ನನಗೇನು ಆ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರು ಯಾರು, ಅವ್ರಿಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಅವರಿಂದಾಗಿ ನಾನು ಆ ವಿಡಿಯೋ ಮಾಡಿದೆ. ಆ್ಯಂಡ್ ಆ ವಿಡಿಯೋ ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ನಮ್ಮ ಚಾನಲನ್ನು ಇಷ್ಟಪಡ್ತಾರೆ, ರೇಯಾನ್ಶನ್ನ ಇಷ್ಟಪಡ್ತಾರೆ ಅಂತ ಆ ಒಂದು ಕಮೆಂಟ್ ಸೆಕ್ಷನ್ ನೋಡಿ ನಮಗೆ ಗೊತ್ತಾಯಿತು. ಅಷ್ಟು ಖುಷಿ ಆಯಿತು ನನಗೆ ಆ ಕಮೆಂಟ್ ಸೆಕ್ಷನ್ ನೋಡಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದು ಎಲ್ಲರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅದರಲ್ಲಿ. ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್. ಒಂದು ಸಪೋರ್ಟ್ಗೆ, ಆ ಒಂದು ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಡೆಫಿನೆಟ್ಲಿ ನಾನು ವ್ಲಾಗಿಂಗ್ ಮಾಡೋದನ್ನು ಖಂಡಿತವಾಗ್ಲೂ ಸ್ಟಾಪ್ ಮಾಡೋದಿಲ್ಲ. ಜಸ್ಟ್ ಒಂದು ಆ ಥರ ಒಂದು ಹೇಳಿದ್ದೆ ಅಷ್ಟೇ. ಬಟ್ ನಾನು ಖಂಡಿತವಾಗ್ಲೂ ಸ್ಟಾಪ್ ಮಾಡಲ್ಲ. ಕಂಟಿನ್ಯೂಸ್ ಮಾಡ್ತಾನೆ ಇರ್ತೀವಿ ನಾವು ವ್ಲಾಗ್ ಅಲ್ವಾ ರೇಯಾನ್ಶ್? ಏನು ಮಾಡೋಣ ಅಲ್ಲ, ನಾವು ವಿಡಿಯೋ ಮಾಡೋದು ಬಿಡೋದು ಬೇಡ ಅಲ್ವಾ? ನೀನು ಲಾಸ್ಟ್ ವಿಡಿಯೋದಲ್ಲಿ ಬೇಡ ಅಂತ ಹೇಳಿದ್ದೆ. ಸೊ ಮಾಡೋಣ ಬೇಡವಾ? ಮಾಡೋಣ ಅಲ್ಲ? ಎಸ್. ಸೊ ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ Q&A ಮಾಡ್ತೀವಿ ಅಂತ ಹೇಳಿದ್ವಿ. ಆ್ಯಂಡ್ ಅದಕ್ಕೋಸ್ಕರ ಕ್ವೆಶನ್ಸ್ ಕೇಳಿ ಅಂತ. ಸೊ ತುಂಬ ಕ್ವೆಶನ್ಸ್ ಬಂದಿದೆ, ಲೈಕ್ ಒಂದು 500+ ಬಂದಿದೆ. ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫಿಲ್ಟರ್ ಮಾಡಿಬಿಟ್ಟು ನಾವು ಅದನ್ನು 2 ಪಾರ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ನಮ್ಮ ಬಗ್ಗೆ ಬಂದಿರೋ ಕ್ವೆಶನ್ಸ್, ರೇಯಾನ್ಶ್ ಬಗ್ಗೆ ಆಗಿರ್ಬೋದು, ನಮ್ಮ ಬಗ್ಗೆ ಆಗಿರ್ಬೋದು, ಅಥವಾ ಸ್ವಲ್ಪ ಪರ್ಸ್ನಲ್ ಕ್ವೆಶನ್ಸ್. ಅದು ಬಿಟ್ಟು ಉಳಿದಿರೋದು ಕೆನಡಾ ಬಗ್ಗೆ, ಇಲ್ಲಿನ ಒಂದು ಕೆನಡಾ ಕಲ್ಚರ್ ಅಥವಾ ಏನೋ ಸ್ಟಡೀಸ್ ಅಥವಾ ವೀಸಾ ಟೈಪ್ಸ್, ಅದ್ರ ಮೇಲೆಲ್ಲ ಕೆಲವು ಕ್ವೆಶನ್ಸ್ ಬಂದಿದೆ. ಜಾಬ್ಸ್ ಬಗ್ಗೆ ಎಲ್ಲ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನ ಇವತ್ತು ಒಂದು ಪಾರ್ಟ್ ಮಾತ್ರ ಮಾಡ್ತಾ ಇದ್ದೀವಿ. ಅಲ್ಲ ರೇಯಾನ್ಶ್? ಆ್ಯಂಡ್ ರೇಯಾನ್ಶ್ ಈಸ್ ರೆಡಿ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಆನ್ಸರ್ ಮಾಡ್ತೀಯಾ ನಿನಗೆ ಕೇಳಿರೋ ಕ್ವೆಶನ್ಸ್ಗೆ? ಎಸ್. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಬಂದುಬಿಟ್ಟು ನನ್ನ ಬಗ್ಗೆ ಮತ್ತು ನನ್ನ ಹಸ್ಬೆಂಡ್ ಬಗ್ಗೆ, ಅಂದರೆ ದೀಪಕ್ ಬಗ್ಗೆ, ನಮ್ಮ ನೇಟಿವ್ ಯಾವುದು, ನಮ್ಮ ಎಜುಕೇಷನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಕ್ವೆಶನ್ಸ್ ಬಂದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆ್ಯಕ್ಚುಲಿ ನಾವು ಆಲ್ರೆಡಿ ಒಂದು Q&A ಮಾಡಿದ್ದೀವಿ, ಅಂದರೆ ನಮ್ಮ ವಿಷಯದ ಬಗ್ಗೆ. ಸೊ ಅದು ಆಲ್ರೆಡಿ ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಅಂದರೆ ಅದು ನಾವು ತುಂಬ ಹಿಂದೆ ಮಾಡಿರುವಂಥ ವಿಡಿಯೋ, ಅವಾಗ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಸೊ ಇವಾಗ ಹೊಸದಾಗಿರೋ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಬಗ್ಗೆ ಇದು ಬೇಕು, ಏನು ನಾವೆಲ್ಲಿ ಏನು ಅಂತ ಗೊತ್ತಾಗಬೇಕು ಅಂದರೆ ಎಲ್ಲಿ ಅವರು ಅಂತ ಒಂದು ಸ್ವಲ್ಪ ಆ ಒಂದು Q&A ಅಲ್ಲಿ ನಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಆ Q&A ನೀವು ನೋಡ್ಬೋದು, ಲಿಂಕ್ ಹಾಕಿರ್ತೀನಿ. ಸೊ ಇವಾಗ ಸದ್ಯಕ್ಕೆ ಏನು ಕ್ವೆಶನ್ಸ್ ಇದೆ ಅದನ್ನು ನಾನು ಅದರದ್ದು ಯಾರು ಕೇಳಿರೋದು ಹೆಸರೆಲ್ಲ ಹೇಳೋದಿಲ್ಲ ನಾನು, ಯಾಕಂದರೆ ತುಂಬ ಜನ ಸಿಮಿಲರ್ ಕ್ವೆಶನ್ಸ್ ಕೇಳಿರೋದ್ರಿಂದ ನಾನು ಕ್ವೆಶನ್ಸ್ ಮಾತ್ರ ಹೇಳಿಬಿಟ್ಟು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ಒಂದು ಥರ್ಲೆ ಕ್ವೆಶನ್ ಯಾರೋ ಕೇಳಿದ್ರಿ, ವಿಲ್ ಯು ಬಿ ಓಕೆ ಇಫ್ ರೇಯಾನ್ಶ್ ಡೇಟ್ಸ್ ಆರ್ ಮ್ಯಾರಿ ಅ ಕೆನಡಿಯನ್ ಗರ್ಲ್ ನ ಮದುವೆ ಆದರೆ ನಿಮ್ಗೆ ಓಕೆನಾ ಅಂತ ಯಾರೋ ಕೇಳಿದ್ರಿ. ರೇಯಾನ್ಶ್ ನೀನು ಆಗ್ತೀಯಾ ಕೆನಡಿಯನ್ ಗರ್ಲ್ ನ ಮದುವೆ ಆಗ್ತೀಯಾ? ಆಗಲ್ವಾ? ಯಾಕೆ ನೀನು ಕೆನಡಿಯನ್ ಗರ್ಲ್ ಬೇಕಾ ಮದುವೆ ಆಗೋಕ್ಕೆ ಇಂಡಿಯನ್ ಗರ್ಲ್ ಬೇಕಾ? ಮದುವೆ ಅಂದ್ರೆ ಏನು ಹೇಳು? ಮದುವೆ ಅಂದ್ರೆ ಏನು ಹೇಳು? ಅವನಿಗೆ ಮದುವೆ ಅಂದ್ರೇ ಗೊತ್ತಿಲ್ಲ. ಸೊ ಅದು ಕ್ವೆಶನ್ ನನಗಾಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಬಟ್ ಅಲ್ಲಿ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಐ ಡೋಂಟ್ ಥಿಂಕ್ ಸೊ. ಎನಿವೇಸ್ ಅವನಾಗೆ ಇಲ್ಲಿ ಬಂದ್ರು ಆಮೇಲೆ ಅವ್ನಿಗೆ ಯಾರಿಗೆ ಬೇಕೋ ಅವನೇ ಆಗಪ್ಪ ನಿನ್ನ ಮದುವೆ ಅಂತ ಹೇಳಿ ಬಿಟ್ಬಿಡ್ತೀವಿ, ಏನು ತೊಂದರೆ ಇಲ್ಲ. ನೀನು ಯಾರನ್ನ ಬೇಕಾದರೂ ಆಗು ಅಂತ. ಓಕೆನಾ? ನೀನು ಇಷ್ಟವಾಗಿರೋರ್ನ ಮದುವೆ ಆಗು. ಓಕೆನಾ? ಯಾರನ್ನ ಆಗ್ತೀಯಾ? ಅವನವನ ಅಜ್ಜಿನ
ಅವನ ಅಜ್ಜಿನ ಮದುವೆ ಆಗ್ತಾನಂತೆ. ಸೊ ಗೊತ್ತಾಯ್ತಲ್ವಾ, ಅವನು ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನಿಮ್ಮ ಮಗನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ನಾವೇನು ಮಾಡೋದಿಲ್ಲ, ಅವನು ಏನು ಇಷ್ಟಪಟ್ಟು ಏನಾಗ್ತಾನೋ ಅದೇ ಪ್ರೊಫೆಷನಲ್ ಹೋಗು ಅಂತ ನಾವು ಹೇಳ್ತೀವಿ. ಯಾಕೆ ಬಿಡ್ತೀಯಾ, ಏನಾಗ್ತೀಯಾ ಮುಂದೆ ಹೇಳು. ಅವನು ಇವಾಗಲ್ಲ, ಅವನು ಯಾವಾಗಿಂದನೂ ಕೇಳ್ದಾಗಿಂದ ಅವ್ನು ಫೈರ್ ಫೈಟರ್ ಆಗ್ತೀನಿ ಅಂತಾನೆ ಹೇಳ್ತಾ ಇದ್ದಾನೆ. ಸೊ ನೋಡೋಣ ಏನಾಗ್ತಾನೆ ಅಂತ. ಆ್ಯಂಡ್ ರೇಯನ್ಶ್ ನೇಮ್ದು ಮೀನಿಂಗ್ ಏನು ಅಂತ ಕೇಳಿದ್ದೀರಾ. ರೇಯನ್ಶ್ ಮೀನಿಂಗ್ ನೀನೇ ಹೇಳು, ಏನು ರೇಯನ್ಶ್ ಅಂದರೆ? ಎಸ್, ರೇಯನ್ಶ್ ಅಂದರೆ ರೇ ಆಫ್ ಎ ಲೈಟ್ ಅಂತ. ಸೊ ನೆಕ್ಸ್ಟು ರೇಯನ್ಶ್ದು ಸ್ಕೂಲ್ ಫೀಸು ಮತ್ತು ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅವನ ಸ್ಕೂಲ್ ಫೀಸ್ ಬಂದುಬಿಟ್ಟು ಇಲ್ಲಿ ಫೀಸ್ ಇಲ್ಲ, ಇಲ್ಲಿ ಫ್ರೀ ಎಜುಕೇಷನ್. ಇಲ್ಲಿ KG ಕ್ಲಾಸಸ್ಸಿಂದ ಹಿಡಿದು 12th ಗ್ರೇಡ್ ತನಕ ಫ್ರೀ ಎಜುಕೇಷನ್ ಇರುತ್ತೆ. ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ರೇಯನ್ಶು ಯಾರ ಹತ್ರ ಜಾಸ್ತಿ ಬಯಸ್ಕೊಳ್ಳೋದು ಅಂತ ಕೇಳಿದ್ದಾರೆ. ರೇಯನ್ಶ್, ನೀನು ಯಾರ ಹತ್ರ ಜಾಸ್ತಿ ಬಯಸ್ಕೊಳ್ಳೋದು? ಎಸ್, ಅದು ಡೆಫಿನೆಟ್ ಆಗಿ ಎಲ್ಲರೂ ಜಾಸ್ತಿ ಅವ್ರ ಅಮ್ಮನ ಹತ್ರನೇ ಬಯಸ್ಕೊಳ್ಳೋದು. ಸೊ ಹಂಗಾಗಿ ಅವನು ನನ್ನ ಹತ್ರನೇ ಜಾಸ್ತಿ ಬಯಸ್ಕೊಳ್ಳೋದು. ಅವ್ರ ಅಪ್ಪ ಏನೋ ಅವನಿಗೆ ಜಾಸ್ತಿ ಬೈಯಕ್ಕೆ ಹೋಗೋದಿಲ್ಲ. ಸೊ ನನ್ನ ಹತ್ರನೇ ಬಯಸ್ಕೊಳ್ಳೋದು ಅವನು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ರೇಯನ್ಶ್ ಹುಟ್ಟಿದ್ದು ಕೆನಡಾದಲ್ಲ ಇಂಡಿಯಾದಲ್ಲ ಅಂತ ಕೇಳಿದ್ರ. ರೇಯನ್ಶ್ ಡೆಫಿನೆಟ್ಲಿ ಇಂಡಿಯಾದಲ್ಲೇ ಹುಟ್ಟಿದ್ದು. ಯಾಕಂದ್ರೆ ನಾವು ಲಾಸ್ಟ್ ಇಯರ್ ಅಷ್ಟೇ ಇಲ್ಲಿ ಬಂದಿರೋದು. ನಾವು ಅವನಿಗೆ ಇವಾಗ ಆಲ್ರೆಡಿ 4.5 ವರ್ಷ ಆಗಿದೆ. ನಾವು ಬಂದಿರೋದಿಲ್ಲ ಲಾಸ್ಟ್ ಇಯರ್. ಅವ್ನು ಹುಟ್ಟಿದ್ದು ಇಂಡಿಯಾದಲ್ಲೇ. ನೆಕ್ಸ್ಟ್ ಬಂದ್ಬಿಟ್ಟು, ನೀವು ತುಂಬಾ ಜನ ಕೇಳಿರೋ ಒಂದು ಕ್ವೆಶ್ಚನ್, ನಿಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಡಿ, ನಿಮ್ಮ ಅಪ್ಪ ಅಮ್ಮ ಇನ್ಲಾಸ್ನ ಎಲ್ಲ ಫೋಟೋಸ್ ತೋರಿಸಿ ಅಂತ. ಫೋಟೋಸ್ ತೋರಿಸೋ ಬದಲು ಐ ಥಿಂಕ್ ನಾವು ಇಂಡಿಯಾಗೆ ಬಂದಾಗ ಅವ್ರ ಕೈಯಲ್ಲೇ ಅವ್ರ ಇಂಟ್ರೊಡಕ್ಷನ್ ಮಾಡಿಸೋದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಅವ್ರನ್ನ ನಾವು ಚಾನಲಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು, ಫೋಟೋಸ್ ತೋರಿಸೋದಕ್ಕಿಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದಿದ್ದು, ಯಾವಾಗ ಬರ್ತೀರಾ ಇಂಡಿಯಾಗೆ ಅಂತ. ನೆಕ್ಸ್ಟ್ ಇಯರಲ್ಲಿ ಖಂಡಿತವಾಗ್ಲೂ ಬರ್ತೀವಿ, ಪ್ರಿಟಿ ಸೂನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಯರ್ ಬಂದಾಗ ಎಲ್ಲರನ್ನೂ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಚಾನಲಲ್ಲಿ. ನೆಕ್ಸ್ಟು ತುಂಬ ಜನ ಕೇಳಿರೋದು ಯೂಟ್ಯೂಬ್ ಬಗ್ಗೆ. ನೀವು ಯೂಟ್ಯೂಬಿಂದ ಅರ್ನ್ ಮಾಡ್ತಾ ಇದ್ದೀರಾ, ನಿಮಗೆ ಯೂಟ್ಯೂಬಿಂದ ಅರ್ನಿಂಗ್ ಆಗ್ತಾ ಇದೆಯಾ ಅಂತ ಕೇಳಿದ್ರ, ಸ್ಯಾಲ್ರಿ ಬರ್ತಾ ಇದೆಯಾ ಅಂತ. ಸೊ ಡೆಫಿನೆಟ್ಲಿ ಐ ಆಮ್ ಅರ್ನಿಂಗ್ ಸಮಥಿಂಗ್. ಬಟ್ ಏನು ಅಂದರೆ, ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ ಆಗಿ ಅವರ ಚಾನಲ್ ಒಂದು 4,000 ವಾಚ್ ಅವರ್ ಆಗಿರಬೇಕು. ಅಂದರೆ ಎಷ್ಟೆಲ್ಲ ನಾವು ವಿಡಿಯೋ ಹಾಕಿರ್ತೀವಿ ಅದು 4,000 ಅವರ್ ವಾಚ್ ಆದಮೇಲೆ ಆ್ಯಂಡ್ 1,000 ಸಬ್ಸ್ಕ್ರೈಬರ್ ಅಂತ ಆ 2 ಕ್ರೈಟೀರಿಯಾ ಮ್ಯಾಚ್ ಆದಮೇಲೆ ನಿಮ್ಮ ಒಂದು ಚಾನಲ್ ಮೊನೆಟೈಸ್ ಆಗುತ್ತೆ. ಸೊ ನಾನು ಫೆಬ್ರವರಿನಲ್ಲಿ ಸ್ಟಾರ್ಟ್ ಮಾಡಿರೋ ಚಾನಲ್ ಇದು ಸ್ಟಾರ್ಟ್ ಮಾಡಿ ನನಗೊಂದು ಏಪ್ರಿಲ್ ಮೇನಲ್ಲಿ ನನ್ನ ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಸೊ ಡೆಫಿನೆಟ್ಲಿ ನಾನು ಅರ್ನ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ. ಅದು ಎಷ್ಟು ಏನು ಅಂತ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಡೆಫಿನೆಟ್ಲಿ ಒಂದು ಸ್ಯಾಲ್ರಿ ಎಲ್ಲ ಹೇಳೋದು ಸರಿ ಇರೋದಿಲ್ಲ. ಬಟ್ ಸ್ಟಿಲ್ ಒಂದು ಐಡಿಯಾ ಕೊಡೋದಕ್ಕೆ, ಒಂದು ಎಷ್ಟು ಆಗುತ್ತೆ, ಒಂದು ಇಷ್ಟು ಸಬ್ಸ್ಕ್ರೈಬರ್ ಇದ್ದರೆ ಇಷ್ಟು ವೀವ್ಸ್ ಆದಾಗ ಎಷ್ಟು ಒಂದು ಅರ್ನ್ ಮಾಡ್ತಾರೆ ಯೂಟ್ಯೂಬರ್ಸ್ ಅನ್ನೋದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಒಂದು ಐಡಿಯಾ ಬರೋದಕ್ಕೆ. ಸೊ ಇದರಲ್ಲಿ ಹೇಳೋಕ್ಕೋದು ತುಂಬ ಉದ್ದ ಆಗಿಬಿಡುತ್ತೆ ಅದು. ಸೊ ಇದರಲ್ಲಿ ಬೇಡ. ಆಮೇಲೆ ನನ್ನ ಚಾನೆಲ್ ನನಗೆ ಶುರು ಮಾಡೋಕ್ಕೆ ಯಾಕೆ ಶುರು ಮಾಡಿದ್ರಿ ಮತ್ತು ಯಾರು ಇನ್ಸ್ಪಿರೇಷನ್ ನಿಮಗೆ ಅಂತ ನೀವು ಕೇಳಿದ್ದೀರಾ. ಇನ್ಸ್ಪಿರೇಷನ್ ಅಂದರೆ ನನಗೆ ಇಲ್ಲಿ ಇದ್ದಿದ್ದ ಫ್ರೀ ಟೈಮೇ ಅಂತ ಹೇಳ್ಬೋದು. ನಾನು ಫ್ರೀ ಟೈಮಲ್ಲಿ ಮಾಡ್ತಿದ್ದಿದ್ದೆ ಅದೇ. ತುಂಬ ಚಾನೆಲ್ಗಳು ಫಾಲೋ ಮಾಡ್ತಾ ಇದ್ದೆ, ತುಂಬ ಜನರದ್ದು ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಫ್ಲೈಯಿಂಗ್ ಬೀಸ್ಟ್ ಅಂತ ಒಂದು ಚಾನಲ್ ಇದೆ, ಅವರ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅದೆಲ್ಲ ನೋಡ್ತಾ ಒಂಥರ ಅವರ ಡೈಲಿ ಲೈಫನ್ನೇ ತೋರಿಸ್ಕೊಂಡು ಒಂದು ವ್ಲಾಗ್ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೇನೆ ಎಷ್ಟೊಂದು ಜನ ಅವರ ಪ್ರೊಫೆಷನ್ ಬಿಟ್ಟು ಯೂಟ್ಯೂಬನ್ನೇ ಪ್ರೊಫೆಷನ್ ಆಗಿ ಮಾಡಿಕೊಂಡು ಎಲ್ಲಿಂದ ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದಾರೆ. ಸೊ ಅದೆಲ್ಲ ನೋಡ್ತಾ ನನಗೆ ಇನ್ಸ್ಪೈರ್ ಆಗಿಬಿಟ್ಟು, ಎನಿವೇಸ್ ನಾನು ಕೆನಡಾದಲ್ಲಿದ್ದೀನಿ, ಫ್ರೀ ಆಗಿರ್ತೀನಿ, ಸೊ ಇನ್ನೇನು ಮಾಡೋದು. ಸೊ ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಒಂದು ಚಾನೆಲ್ ಶುರು ಮಾಡಿದೆ. ಆ್ಯಂಡ್ ನನಗೆ ಶುರು ಮಾಡಿದಾಗ ಗೊತ್ತಿರಲಿಲ್ಲ ನನಗೆ ಒಂದು ಇಷ್ಟು ಬೇಗ ಒಂದು ಈ ಥರ ಒಂದು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಸೊ ಎನಿವೇಸ್ ನಿಮ್ಮೆಲ್ಲರ ಸಪೋರ್ಟಿಂದ ನಾನಿವತ್ತು ಇಷ್ಟು ಸಬ್ಸ್ಕ್ರೈಬರ್ ಪಡ್ಕೊಂಡು ಇಷ್ಟು ಒಂದು ಚೆನ್ನಾಗಿ ನಡೀತಾ ಇದೆ ನಮ್ಮ ಚಾನಲ್ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಅದೆಲ್ಲರೂ ಆಗ್ತಾ ಇರೋದು ನಿಮ್ಮೆಲ್ಲರ ಸಪೋರ್ಟಿಂದ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸನ್ನು ಯಾರು ಎಡಿಟ್ ಮಾಡೋದು ಅಂತ ಕೇಳಿದ್ದೀರಾ. ನನ್ನ ವಿಡಿಯೋಸನ್ನು ನಾನೇ ಎಡಿಟ್ ಮಾಡಿದೆ ಇವಾಗ ಸದ್ಯಕ್ಕೆ. ಮುಂಚೆ ಸ್ಟಾರ್ಟಿಂಗ್ ನನಗೇನು ಗೊತ್ತಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡಿ, ಸೊ ನಾವು ಜೊತೆಗೆ ಹೆಂಗೆ ಮಾಡೋದು ಎಡಿಟಿಂಗ್ ಅಂತ ಸ್ವಲ್ಪ ನಾವಿಬ್ಬರು ಜೊತೆ ಸೇರ್ಕೊಂಡು ಮಾಡ್ತಾ ಇದ್ವಿ. ಬಟ್ ಇವಾಗ ಅದು ನನಗೆಲ್ಲ ಕರೆಕ್ಟಾಗಿ ಗೊತ್ತಾಗಿದೆ. ಸೊ ಅದು ಗೊತ್ತಾದ್ಮೇಲೆ ಅವರು ಆ ಸುದ್ದಿಗೆ ಬರ್ತಾ ಇಲ್ಲ. ಇವಾಗ ಅವ್ರಿಗೂ ಗೊತ್ತಾಗಿದೆ, ಇವಳಿಗೆಲ್ಲ ಗೊತ್ತಿದೆ ಅಂತ. ಸೊ ಹಾಗಾಗಿ ಇವಾಗ ಅವರು ಎಡಿಟಿಂಗ್ ಪಾರ್ಟ್ ಕೈ ಹಾಕೋಕ್ಕೆ ಹೋಗೋದಿಲ್ಲ, ನಾನೇ ಎಡಿಟ್ ಮಾಡಿದೆ ಇವಾಗ ಸದ್ಯಕ್ಕೆ.
ಸೊ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಫೈಟ್ ಮಾಡ್ತೀರಾ? ಯಾರು ಜಾಸ್ತಿ ಫೈಟ್ ಮಾಡೋದು ಮತ್ತೆ ಯಾವ ವಿಷಯಕ್ಕೆ ಫೈಟ್ ಆಗುತ್ತೆ ನಿಮ್ಮ ಮಧ್ಯೆ ಅಂತ ಕೇಳಿದ್ದೀರಾ. ಐ ಥಿಂಕ್ ಇದಕ್ಕೆ ರೇಂಜ್ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ. ರೇಂಜ್, ನಾವಿಬ್ರು ಫೈಟ್ ಮಾಡ್ತೀವಾ? ಯಾವಾಗಲೂ ಯಾರು ಜಾಸ್ತಿ ಫೈಟ್ ಮಾಡೋದು? ಹೌದು, ಯಾವಾಗಲೂ ಮಾಡ್ತೀವಾ? ಅವಾಗನ ಅಮ್ಮ ಅಂತ ಕರೆಕ್ಟ್ ಆಗಿ ಹೇಳ್ದ ಅವನು. ನಾನು ಒಂದ್ ಸ್ವಲ್ಪ ಜಾಸ್ತಿ ಮಾತಾಡೋದು ಜಾಸ್ತಿ, ಸೊ ಹಂಗಾಗಿ ನನ್ನಿಂದನೇ ಒಂದ್ ಸ್ವಲ್ಪ ಫೈಟ್ ಆಗತ್ತೆ. ಸೊ ಯಾವ ವಿಷಯಕ್ಕೆ ಅಂದ್ರೆ ಐ ಥಿಂಕ್ ರೇಂಜ್ ವಿಷಯಕ್ಕೆ ಜಾಸ್ತಿ ಆಗೋದು. ಕರೆಕ್ಟ್. ಏನೋ ಒಂದು ಟಾಪಿಕ್ ಇರುತ್ತೆ ರೇಂಜ್ ಬಗ್ಗೆ, ಏನಾದ್ರು ಒಂದು ಅದಕ್ಕೆ ಅವ್ರದ್ದೇನೋ ಒಂದು ಒಪಿನಿಯನ್ ಇರುತ್ತೆ, ನಂದು ಇನ್ನೊಂದೇನೋ ಒಂದು ಒಪಿನಿಯನ್ ಇರುತ್ತೆ. ಸೊ ಅವಾಗ ಒಂದ್ ಸ್ವಲ್ಪ ಅಲ್ಲಿ ಕ್ಲಾಶ್ ಆಗುತ್ತೆ ಅಂಡ್ ಅದು ಸಾಲ್ವ್ ಹೆಂಗಾಗುತ್ತೆ? ಸೈಲೆಂಟ್ ಆಗಿರೋದು ಆಮೇಲೆ ಅಷ್ಟೇ. ಎಸ್, ಅವರು ಒಂದು ಸ್ವಲ್ಪ ಸಾಫ್ಟ್ ಅಲ್ವಾ, ಸೊ ಅವರು ನಮ್ಮದು ಹೆಂಗೆ ಕಾಂಬಿನೇಷನ್ ಅಂದರೆ ನಾನು ತುಂಬ ಮಾತಾಡ್ತೀನಿ ಜಾಸ್ತಿ, ಅವ್ರು ತುಂಬ ಕಮ್ಮಿ ಮಾತಾಡೋದು, ನಾನು ತುಂಬ ಜಾಸ್ತಿ ಮಾತಾಡೋದು. ಸೊ ಹಾಗಾಗಿ ಅದು ಒಳ್ಳೆ ಮ್ಯಾಚ್ ಆಗುತ್ತೆ. ಸೊ ನಾನು ಎಷ್ಟೇ ಬಡ್ಕೋತಾ ಇದ್ರು ಅವರು ಸುಮ್ಮನೆ ಇರ್ತಾರೆ ಆಮೇಲೆ. ಸೊ ಆಮೇಲೆ ಅಲ್ಲಿ ಅದು ಹಾಗೆ ಸರಿಯಾಗ್ಬಿಡುತ್ತೆ ಆ ಮ್ಯಾಚು ಅಷ್ಟೇ. ಆ್ಯಂಡ್ ನನಗೆ ಯಾರೋ ಹೇಳಿದ್ದಾರೆ ನೀವು ತುಂಬ ಶಾಂತ ಸ್ವಭಾವದವರು ಅಂತ ಅನಿಸುತ್ತೆ ಅಂತ. ಅದು ಡೆಡ್ ಆಪೋಸಿಟ್ ಆ್ಯಕ್ಚುಲಿ. ನಾನು ಖಂಡಿತವಾಗ್ಲೂ ಶಾಂತ ಸ್ವಭಾವ ಅಲ್ಲ. ನಾನು ತುಂಬ ಬಡ್ಕೊತಾನೇ ಇರ್ತೀನಿ ಯಾವಾಗಲೂ, ಬಡ 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 ಅಂತ. ಹಾಗಂತ ಜೋರಂತ ಅಲ್ಲ, ಜಾಸ್ತಿ ಮಾತಾಡೋರೆಲ್ಲ ಜೋರಂತನಾ ಅಲ್ಲ, ಬಟ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಅದು ಹಂಗಂತ ಏನು ಜೋರಿದ್ದೀನಿ ಅಂತಲ್ಲ. ಶಾಂತ ಸ್ವಭಾವ ಅಂತೂ ಖಂಡಿತವಾಗ್ಲೂ ಅಲ್ಲ ನಂದು. ನಾನೊಂದು ಸ್ವಲ್ಪ ಬೇರೆ ಥರ. ನೀವು ಇಂಡಿಯಾ ಬಂದ್ಮೇಲೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಯಾರೋ ಕೇಳಿದ್ದೀರಾ? ಇಂಡಿಯಾಗೆ ಬಂದ್ಮೇಲೆ ನಾವು ಫಸ್ಟ್ ಮಾಡ್ಬೇಕು ಅನ್ಕೊಂಡಿರೋದು ಸರಿಯಾಗಿ ತಿನ್ನೋದು. ಚಾಟ್ ಸ್ಟ್ರೀಟಿಗೆ ಹೋಗಿ ಅಲ್ಲೆಲ್ಲ ತಿನ್ನೋದು. ಎಸ್, ಬೆಂಗಳೂರಲ್ಲಿ ನಮ್ದು ಫೇವ್ರೆಟ್ ಒಂದು ಸ್ಪಾಟ್ ಅಂದ್ರೆ ವಿವಿಪುರಂದು ಚಾಟ್ ಸ್ಟ್ರೀಟ್. ಅಲ್ಲಿ ಸಿಗುವಂತ ಫ್ಲೋಟಿಂಗ್ ಪಾನಿಪುರಿ ಆಗಿರ್ಬೋದು, ಅಥವಾ ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ. ಹೇಳ್ತಾ ಇರ್ಬೇಕಾದ್ರೆ ಆಕ್ಚುಲಿ ಬಾಯಲ್ಲಿ ನೀರು ಬರ್ತದೆ. ಸೊ ಫಸ್ಟ್ ಮಾಡೋದು ತಿನ್ನೋ ಕೆಲಸ. ಎಲ್ಲ ಮಸಾಲೆ ದೋಸೆ ಇಂದ ಹಿಡಿದು ಇಡ್ಲಿ ವಡ ಅದೆಲ್ಲ ತುಂಬ ಮಿಸ್ ಆಗುತ್ತೆ ನಮ್ಗೆ ಇಲ್ಲಿ. ಬೇಸಿಕ್ ನಮ್ಮ ಸೌತ್ ಇಂಡಿಯನ್ ಡಿಶ್ ಕೂಡ. ಸೊ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಮಾಡೋದೇ ಸರಿಯಾಗಿ ತಿನ್ನೋದು ನಾವು. ಅಲ್ಲ ರೇಂಜ್ ಏನ್ ತಿಂತೀಯಾ? ಅವನಿಗೆ ವಡ ತುಂಬಾ ಇಷ್ಟ ಆಕ್ಚುಲಿ. ಸೊ ವಡ ವಿತ್ ಸಾಂಬಾರ್ ಅವನಿಗೂ ಇಷ್ಟ. ಸೊ ಅವನು ಅದನ್ನ ಇಲ್ಲಿನೂ ಸಿಗುತ್ತೆ, ಆದ್ರೆ ಅಲ್ಲಿ ಸಿಗೋ ತರ ಇರೋದಿಲ್ಲ, ಕ್ರಿಸ್ಪಿ ಆಗಿ ಅಥವಾ ಏನೋ ಒಂಥರ ಆ ಟೇಸ್ಟ್ ಇರೋದಿಲ್ಲ. ಸೊ ಹಂಗಾಗಿ ಡೆಫಿನೆಟ್ಲಿ ಫಸ್ಟ್ ಬಂದ ತಕ್ಷಣ ಸರಿಯಾಗಿ ಬ್ಯಾಟಿಂಗ್ ಮಾಡೋದು. ನನ್ನ ಮತ್ತೆ ರೇಯಾನ್ಶ್ದು ಎನರ್ಜಿ ಬಗ್ಗೆ ಕೇಳಿದ್ದೀರಾ? ಹೆಂಗೆ ನೀವು ಅಷ್ಟು ಆಕ್ಟಿವ್ ಆಗಿರ್ತೀರಾ? ಏನಾದ್ರು ಎನರ್ಜಿ ಡ್ರಿಂಕ್ ಕುಡಿತೀವಾ ಅಂತ? ಏನಾದ್ರು ಕುಡಿತೀವ ರೇಯಾನ್ಶ್ ನಾವು? ನೀನು ಜ್ಯೂಸ್ ಕುಡಿದು ನಾನು ಇಲ್ಲ ನಾವು ಬರೀ ಕುಡಿಯೋದು ಟೀ ಕುಡಿಯೋದ್ರಿಂದನೇ ನಮ್ಗೆ ಎನರ್ಜಿ ಬರ್ತಾ ಇರೋದು. ಅದು ಬಿಟ್ರೆ ನಾವು ಬೇರೆ ಏನು ಎನರ್ಜಿ ಡ್ರಿಂಕ್ ಏನು ಕುಡಿಯೋದಿಲ್ಲ. ಬಟ್ ನಾವು ಯಾವಾಗಲೂ ಹಿಂಗೆ ಆಕ್ಟಿವ್ ಆಗಿರ್ತೀವಿ ಅಂತಲ್ಲ, ಬಟ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನಾವು ಫುಲ್ ಆಕ್ಟಿವ್ ಆಗಿಬಿಡ್ತೀವಿ ಅಲ್ವಾ ರೇಂಜ್? ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಫುಲ್ ಬ್ಯಾಟ್ರಿ ಹೋದಂಗೆ ಫುಲ್ ಟುಸ್ ಆಗಿಬಿಡುತ್ತೆ ಬ್ಯಾಟ್ರಿ. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಮಾತ್ರ ನಾವು ಫುಲ್ ಆಕ್ಟಿವ್ ಆಗಿಬಿಡ್ತೀವಿ ಸಡನ್ ಆಗಿ ಅಲ್ವಾ? ಎಸ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಪಿನಿಯನ್ ಏನಿದೆ ನೀವು ವ್ಲಾಗ್ ಮಾಡೋದಕ್ಕೆ ಅಂತ ಕೇಳಿದ್ದೀರಾ? ಸಪೋರ್ಟ್ ಮಾಡ್ತಾರಾ ಅಂತ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಖುಷಿ ಇದೆ ನಾನು ಈ ಥರ ವಿಡಿಯೋ ಮಾಡೋದು. ಯಾಕಂತ ಹೇಳಿದ್ರೆ ನಾವು ದೂರ ಇದ್ದೀವಿ, ಆಬ್ವಿಯಸ್ಲಿ ನಾವು ವಿಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡ್ತೀವಿ. ಬಟ್ ಸ್ಟಿಲ್ ಈ ಥರ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದಾಗಿಂದ ಅವ್ರಿಗೆ ಒಂದು ಗೊತ್ತಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ. ಸೊ ನಮ್ಮನ್ನ ತುಂಬ ಸರಿ ವಿಡಿಯೋದಲ್ಲಿ ನೋಡೋದ್ರಿಂದ ಅವ್ರಿಗೆ ಏನೋ ಒಂದು ಅವ್ರಿಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ನನಗೆ ಹೇಳ್ತಾ ಇರ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಲಾಸ್ಟ್ ನಾನೇನೊಂದು ವಿಡಿಯೋ ಹಾಕಿದ್ದೆ ಒಂದು ನೆಗೆಟಿವ್ ಕಮೆಂಟ್ ಬಗ್ಗೆ. ಯಾವಾಗಲೂ ನಮ್ಮಪ್ಪ ಹೇಳಿದ್ರು ನನಗೆ ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿ ನಿನ್ಗೆ ಏನು ಮಾಡಬೇಕು ಅದನ್ನು ಮಾಡು ಅಂತ. ಸೊ ಡೆಫಿನೆಟ್ಲಿ ಅವ್ರಿಗೆಲ್ಲರಿಗೂ ತುಂಬ ಖುಷಿ ಇದೆ. ವ್ಲಾಗಿಂಗಲ್ಲಿ ನಿಮ್ಮ ಫೇವ್ರೆಟ್ ಪಾರ್ಟ್ ಏನು ಅಂತ ಕೇಳಿದ್ದೀರಾ? ವ್ಲಾಗಿಂಗಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಡೆಫಿನೆಟ್ಲಿ ಈ ಥರ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದು. ನಾನು ಎಷ್ಟೊತ್ತು ಬೇಕಿದ್ರೂ ಕೂತ್ಕೊಂಡು ಹಿಂಗೆ ಮಾತಾಡ್ತೀನಿ. ಆದರೆ 24 hours ಬೇಕಿದ್ರೂ ಮಾತಾಡ್ತೀನಿ. ಅದನ್ನ ನೋಡೋರಿಗೆ ಬೋರ್ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಎಡಿಟಿಂಗ್ ಎಲ್ಲ ಆಮೇಲೆ ಏನಿದ್ರು. ಸೊ ವಿಡಿಯೋಸ್ ಮಾಡೋದೇ ನನ್ನ ಫೇವ್ರೆಟ್ ಪಾರ್ಟು. ಆಮೇಲೆ ಸ್ಮಾಲ್ ಯೂಟ್ಯೂಬರ್ಸ್ಗೆ ಏನಾದರೂ ಸಜೆಷನ್ ಕೊಡಿ ಅಂತ ಹೇಳಿದ್ದೀರಾ. ಬಟ್ ನಾನೇನಂತ ದೊಡ್ಡ ಯೂಟ್ಯೂಬರ್ ಅಲ್ಲ, ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಜೆಷನ್ ಕೊಡೋಕ್ಕೆ. ಬಟ್ ಎನಿವೇಸ್ ನೀವು ಇವಾಗ ನಿಮ್ಮ ಚಾನಲ್ ಶುರು ಮಾಡಿದ್ದೀರಾ ಅಂದರೆ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಡಿಸ್ಕರೇಜ್ ಆಗಬೇಡಿ, ವೀವ್ಸ್ ಆಗ್ತಿಲ್ಲ ಅಂತ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಯೂಟ್ಯೂಬ್ದು ಅಲ್ಗೋರಿದಮ್ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಡಿಸ್ಕರೇಜ್ ಆಗಬೇಡಿ. ನಿಮ್ಗೇನು ನಿಮ್ಮ ಏನು ಚಾನಲ್ ಇದೆ ಅದರಲ್ಲಿ ಏನು ಕಂಟೆಂಟ್ ಹಾಕ್ತಾ ಇದ್ದೀರಾ ಅದನ್ನು ಹಾಕ್ತಾನೆ ಇರಿ, ಮಾಡ್ತಾನೆ ಇರಿ. ಸೊ ಖಂಡಿತವಾಗ್ಲೂ ಸ್ವಲ್ಪ ಟೈಮ್ ತೊಗೊಂಡಾದ್ರೂ ನೀವು ಖಂಡಿತವಾಗ್ಲೂ ಸಕ್ಸಸ್ ಪಡಿತೀರಾ. ಸೊ ಹಂಗಾಗಿ ಮಾಡ್ತಾ ಇರಿ. ನಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳಿದ್ದೀರಾ? ನಮ್ಮ ಮದರ್ ಟಂಗ್ ಬಂದ್ಬಿಟ್ಟು ನಮ್ಮ
ಮಂಗಳೂರು ಕಡೆ, ನಮ್ಮ ಮಂಗಳೂರು ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಆಲ್ಮೋಸ್ಟ್ ಎಲ್ಲಾರ್ದು ತುಳುನೇ ಇರುತ್ತೆ. ನಮ್ದು ತುಳುನೇ. ಒಂದು ತುಳು ಅಮ್ಮ ಆದರೆ ಕನ್ನಡ ಅಪ್ಪ ಅಂತ ಹೇಳ್ಬೋದು. ಅಂದರೆ ನಾವು ತುಳುನೂ ಮಾತಾಡ್ತೀವಿ, ಕನ್ನಡನೂ ಮಾತಾಡ್ತೀವಿ. ನಾವು ಊರಲ್ಲೆಲ್ಲ ಇರ್ಬೇಕಾದ್ರೆ ಜಾಸ್ತಿ ಯೂಸ್ ಆಗೋದು ತುಳುನೇ. ಆದರೆ ಇವಾಗ ನಾವಿಲ್ಲಿ ಫ್ಯಾಮಿಲಿ, ನಾವು ರೇಯಾನ್ಸ್ ಹತ್ರ ಎಲ್ಲ ಜಾಸ್ತಿ ಮಾತಾಡೋದು ಕನ್ನಡನೇ. ಸೊ ಎನಿವೇಸ್, ತುಳು ಅಮ್ಮ ಆದರೆ ನಮಗೆ ಕನ್ನಡ ಅಪ್ಪ. ಸೊ ಎರಡೂ ಲ್ಯಾಂಗ್ವೇಜು ನಮ್ಮ ಮದರ್ ಟಂಗೆ. ನೀವು ಕನ್ನಡ ಸೀರಿಯಲ್ಸ್ ನೋಡ್ತೀರಾ ಅಂತ ಕೇಳಿದ್ದೀರಾ. ಸೀರಿಯಲ್ಸ್ ಆ್ಯಕ್ಚುಲಿ ನಾವು ನೋಡೋದು ಕಮ್ಮಿ. ಬಿಗ್ ಬಾಸ್ ಇರೋ ಟೈಮಲ್ಲಿ ಬಿಗ್ ಬಾಸ್ ನೋಡ್ತೀವಿ. ಅದು ಬಿಟ್ಟರೆ ಒಂದು ಸ್ವಲ್ಪ ನ್ಯೂಸ್ ಹಾಕೊಂಡು ಕೂತಿರ್ತೀವಿ. ಏನಾಗ್ತಾ ಇದೆ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಏನಾಗ್ತಾ ಇದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನ್ಯೂಸ್ ಹಾಕೊಂಡು ಕೂರ್ತೀವಿ. ಅದು ನೋಡಿ 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 ತಲೆಗೆಟ್ಟೋಗುತ್ತೆ. ಹೇಳಿದ್ದೇ ಹೇಳ್ತಾ ಇರ್ತಾರೆ. ಅದಾದಮೇಲೆ ಚೇಂಜ್ ಮಾಡಿಬಿಟ್ಟು ಯಾವುದಾದ್ರೂ ಮೂವಿ ನೋಡ್ತೀವಿ. ಜಾಸ್ತಿ ಅಮೆಝಾನ್ ಪ್ರೈಮಲ್ಲೋ ನೆಟ್ಫ್ಲಿಕ್ಸ್ ಯಾವುದ್ರೊಳಗೆ ಹಿಂಗೆ ಯಾವ್ದಾದ್ರು ಮೂವಿ ನೋಡ್ತೀವಿ. ಆ್ಯಂಡ್ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಈ ಫುಡ್ ಬಗ್ಗೆ ಎಲ್ಲ ಕೆಲವೊಂದು ಚಾನೆಲ್ಗಳಿರುತ್ತೆ. ಅಂದರೆ ಟ್ರಾವೆಲ್ ಮಾಡಿಬಿಟ್ಟು ಎಲ್ಲೆಲ್ಲೋ ಹೋಗಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಡ್ ಬಗ್ಗೆ ಎಲ್ಲ ತೋರಿಸ್ತಾ ಇರ್ತಾರೆ. ಫುಡ್ ಟ್ರಾವೆಲ್ ಬ್ಲಾಗ್ಸ್ ಥರ ಅದನ್ನು ನೋಡ್ತೀವಿ. ಸೊ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ನೋಡ್ತೀವಿ. ಸೀರಿಯಲ್ ತುಂಬಾ ಕಮ್ಮಿ ನಾವು ನೋಡೋದೇ ಇಲ್ಲ ಅಂತ ಹೇಳ್ಬೋದು. ನೀನೇನು ನೋಡ್ತೀಯ ಟಿವಿನಲ್ಲಿ? ನಾನು ಕಾರ್ಟೂನ್. ಅಷ್ಟೇ. ಅವ್ನು ಕಾರ್ಟೂನ್ ನೋಡ್ತಾನೆ, ನಾವು ಈ ಥರ ಎಲ್ಲ ನೋಡ್ತೀವಿ ಅಷ್ಟೇ. ಕೆನಡಾ ಬಿಟ್ಟು US ಹೋಗೋ ಪ್ಲಾನ್ ಇದೆಯಾ ಅಂತ ಯಾರೋ ಕೇಳಿದ್ದೀರಾ? ದೇವ್ರಾಣೆಗೂ ಇಲ್ಲ. ಕೆನಡಾ ಬಿಟ್ಟು US ಹೋಗೋ ಪ್ಲಾನ್ ಇಲ್ಲ ನಮಗೆ. ಕೆನಡಾಯಿಂದ ಡೈರೆಕ್ಟ್ ಇಂಡಿಯಾಗೆ ಬರೋ ಪ್ಲಾನೇ ಇರೋದು ಸದ್ಯಕ್ಕೆ. ಕೂತ್ಕೋ. ಆ್ಯಂಡ್ ಅದರಲ್ಲೂ ಯಾರೋ ಕೇಳಿದ್ರಿ ಇವತ್ತೇ ಕೆನಡಾ ಬಿಟ್ಟು ಇಂಡಿಯಾಗೆ ಬರೋಣ ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ ಅಂತ. ನನಗೆ ಆ್ಯಕ್ಚುಲಿ ಡೈಲಿ ಅನಿಸ್ತಾ ಇರುತ್ತೆ ಇವತ್ತೇ ಹೋಗ್ಬಿಡೋಣ ಅಂತ. ಬಟ್ ಸ್ಟಿಲ್ ಇವಾಗ ಬಂದಿರೋದ್ರಿಂದ ಎಷ್ಟು ನಮ್ಗೆ ಇಲ್ಲಿ ಇರೋಕ್ಕೆ ಅವಕಾಶ ಇದೆ ಅಷ್ಟು ಟೈಮನ್ನು ಮುಗಿಸ್ಕೊಂಡೆ, ಆ ಟೈಮನ್ನು ಏನು ಟೈಮ್ ಪೀರಿಯಡ್ ಮುಗಿಸ್ಕೊಂಡೆ ಬರೋಣ ಅಂತ ಹೇಳ್ಬಿಟ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೂತಿದ್ದೀವಿ ಇಲ್ಲಿ. ಆ್ಯಂಡ್ ನಮ್ಮ ಮ್ಯಾರೇಜ್ ಸ್ಟೋರಿ ಕೇಳಿದ್ದೀರಾ? ಮ್ಯಾರೇಜ್ ಸ್ಟೋರಿ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಾನಲ್ ಇದೆ, ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ಆ್ಯಂಡ್ ಇನ್ನೊಬ್ಬರು ನಿಮ್ಮ ಲೈಫ್ನ ಅಲ್ಟಿಮೇಟ್ ಗೋಲ್ ಏನು ಅಂತ ಕೇಳಿದ್ದೀರಾ. ನನಗೆ ಆ್ಯಕ್ಚುಲಿ ಆ ಕ್ವೆಶ್ಚನ್ ತುಂಬ ಇಷ್ಟ ಆಯಿತು. ಅಲ್ಟಿಮೇಟ್ ಗೋಲ್ ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಖುಷಿಯಾಗಿರೋದು ಅಷ್ಟೇ. ಒಂದು ಯಾರಿಗೂ ಏನು ಬೇಜಾರು ಮಾಡದೆ, ಯಾರಿಗೂ ಏನು ಅಫೆಂಡ್ ಮಾಡದೆ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದೀವಿ ಅಂದರೆ ಆ ಖುಷಿಯಾಗಿರೋದು ಅಷ್ಟೇ ನಮ್ಮ ಅಲ್ಟಿಮೇಟ್ ಗೋಲ್ ಸದ್ಯಕ್ಕೆ. ಸೊ ನಥಿಂಗ್ ಎಲ್ಸ್, ಜಸ್ಟ್ ಬಿ ಹ್ಯಾಪಿ ಅಷ್ಟೇ. ನಮ್ಮ ನಾಡಿನಲ್ಲಿ, ನಮ್ಮ ಮಣ್ಣಿನಲ್ಲಿ ಇರುವಂಥ ಆತ್ಮೀಯತೆಯನ್ನು ನಿಮಗೆ ಕೆನಡಾ ದೇಶ ಕೊಡ್ತಾ ಇದೆಯಾ ಅಂತ ಕೇಳಿದ್ದೀರಾ ಒಬ್ಬರು. ಖಂಡಿತವಾಗ್ಲೂ ಇಲ್ಲ. ಈ ಒಂದು ಕ್ವೆಶ್ಚನ್ಗೆ ಯಾವುದೇ ಒಂದು NRIs ಅಂದರೆ ಯಾರೇ ಒಂದು ಇಂಡಿಯನ್ಸ್ ಔಟ್ಸೈಡ್ ಕಂಟ್ರಿಯಲ್ಲಿರೋರು ಯಾರ ಹತ್ರ ಕೇಳಿದ್ರು ಅವ್ರು ಇಲ್ಲ ಅಂತಲೇ ಹೇಳ್ತಾರೆ. ಯಾಕಂತ ಹೇಳಿದರೆ ಇಂಡಿಯಾನೇ, ಅದಕ್ಕೆ ಒಂದು ಕಂಪೇರ್ ಮಾಡೋಕ್ಕೆ ಆಗಲ್ಲ ಯಾವ ದೇಶನೂ. ಏನೋ ಒಂದು ಫೆಸಿಲಿಟೀಸ್ ಇಲ್ಲಿ ಚೆನ್ನಾಗಿದೆ, ಕೆಲವೊಂದು ಸೌಲಭ್ಯಗಳು ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಇಂಡಿಯಾ ಬಿಟ್ಟು ಬರ್ತಾರೆ. ಬಟ್ ಡೆಫಿನೆಟ್ಲಿ ಆ ಒಂದು ನಮ್ಮ ದೇಶ, ನಮ್ಮ ಒಂದು ಆ ಒಂದು ಆತ್ಮೀಯತೆ ನಮಗೆ ಡೆಫಿನೆಟ್ ಆಗಿ ಬೇರೆ ಕಂಟ್ರಿನಲ್ಲಿ ಸಿಗೋದಿಲ್ಲ. ಅದು ಇಂಡಿಯಾದಲ್ಲೇ ಇರೋದು. ನಮಗೆ ಇಂಡಿಯಾ ಯಾವಾಗ ತುಂಬ ಮಿಸ್ ಆಗುತ್ತೆ ಅಂದರೆ ಒಂದು ಹಬ್ಬಗಳು ಬಂದಾಗ ಇಂಡಿಯಾದಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಆಚರಣೆ ಮಾಡ್ತೀವಿ. ಆ್ಯಂಡ್ ಏನೇನೋ ತುಂಬ ಒಳ್ಳೊಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಟೆಂಪಲ್ಗೆ ಹೋಗೋದು, ಸೊ ಆ ಥರದ್ದೆಲ್ಲ ಇಲ್ಲಿ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಟೆಂಪಲ್ ಇರುತ್ತೆ, ಬಟ್ ಆದರೂ ಆ ಒಂದು ಫೀಲ್ ಇರೋದಿಲ್ಲ ಇಲ್ಲಿ ಟೆಂಪಲ್ ಇದ್ರೂ. ಸೊ ಫ್ರೆಂಡ್ಸ್ ಇದ್ರೂ ಆ ಒಂದು ಫ್ಯಾಮಿಲಿ ಮಿಸ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದಂದರೆ ಏನಾದರೂ ಒಂದು ಫಂಕ್ಷನ್ಗಳು ಬಂದಾಗ, ನಮ್ಮ ಊರಲ್ಲಿ ಯಾರ್ದೋ ಮದುವೆ ಆಗ್ತಾ ಇದೆ ನಮ್ಮ ರಿಲೇಟಿವ್ಸ್ದು ಅಂದಾಗ ಅಲ್ಲಿ ನಮಗೆ ಇರೋಕ್ಕಾಗೋದಿಲ್ಲ. ನಮಗೆ ಯಾವಾಗ ಬೇಕೋ ಆವಾಗ ಹೆಂಗೆ ಬೇಕೋ ಹಂಗೆ ಎಲ್ಲರ ಮದುವೆಗಳಿಗೂ ಹೋಗೋಕ್ಕಾಗೋದಿಲ್ಲ. ಆ ಥರ ಆದಾಗ ಇನ್ನೂ ನಮಗೆ ಮನಸ್ಸಿಗೆ ತುಂಬ ಫೀಲ್ ಆಗುತ್ತೆ, ನಾವು ಅಲ್ಲೇ ಇರಬೇಕಾಗಿತ್ತು ಅಂತ. ಸೊ ಈ ಒಂದು ಕೆಲವೊಂದು ವಿಷಯಗಳು ಬಂದಾಗ ಡೆಫಿನೆಟ್ಲಿ ನಮಗೆ ಇಂಡಿಯಾದಲ್ಲೇ ಇರಬೇಕಾಗಿತ್ತು ಅಂತ ತುಂಬ ಸರಿ ಅನಿಸುತ್ತೆ. ಎನಿವೇಸ್, ನಾವಂತೂ ಇಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಬಂದಿಲ್ಲ. ಬೇಗ ಇಂಡಿಯಾಗೆ ವಾಪಸ್ ಬಂದೇ ಬರ್ತೀವಿ. ಸೊ ನಮಗಷ್ಟು ಏನು ಬೇಜಾರಿಲ್ಲ, ನಾವು ಇಲ್ಲೇ ಇರೋದು ಯಾವಾಗಲೂ ಅಂತ ಹೇಳ್ತಾ ಐ ಥಿಂಕ್ ನಾವು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಆ್ಯಂಡ್ ಇದು ಜಸ್ಟ್ ಒಂದು ಬಂದ್ಬಿಟ್ಟು ನಾನು ಎಂಡ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ. ಆ್ಯಂಡ್ ಇದು ಒಂದು ಜಸ್ಟ್ ನಮ್ಮ ಬಗ್ಗೆ ಇದ್ದಂಥ ಕೆಲವೊಂದು ಕ್ವೆಶನ್ಸ್ ಆಗಿತ್ತು, ಅದಕ್ಕೆ ಮಾತ್ರ ನಾನು ಇದರಲ್ಲಿ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಕೆಲವೊಂದು ಕೆನಡಾ ಬಗ್ಗೆ, ಇಲ್ಲಿನ PR ಪ್ರೊಸೆಸ್, ಇಮಿಗ್ರೇಷನ್ ಬಗ್ಗೆ ಎಲ್ಲ ಕೆಲವೊಂದು ಕ್ವೆಶನ್ಸ್ ಕೇಳಿದ್ದೀರಾ. ಅದಕ್ಕೆ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಆನ್ಸರ್ ಮಾಡ್ತೀನಿ. ಇದರಲ್ಲೇ ಮಾಡೋಕ್ಕೆ ಹೋಗಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಮಾಡ್ತೀನಿ ಅದನ್ನು. ಸೊ ದಟ್ಸ್ ಇಟ್. ಐ ಥಿಂಕ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗ್ರಿ. ಟಾಟಾ, ಬಾಯ್ ಬಾಯ್. ಸೊ ದಟ್ಸ್ ಇಟ್. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್. ಎಸ್, ರೇಯಾನ್ಶ್ ಅಂದರೆ ರೇ ಆಫ್ ಎ ಲೈಟ್ ಅಂತ. ಆ್ಯಂಡ್ ರೇಯಾನ್ಶ್ ನನ್ನ ವೀಡಿಯೋಸನ್ನು ಎಡಿಟ್ ಮಾಡೋದು ಯಾರು? ನನ್ನ ವೀಡಿಯೋಸನ್ನು ಎಡಿಟ್ ಮಾಡೋದು ನಾನೇ ಇವಾಗ ಸದ್ಯಕ್ಕೆ.
ಇವಾಗ ಏನು ನೀವು ಹಾಕ್ತಾ ಇದ್ದೀರಾ ವ್ಯೂಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಕರೇಜ್ ಆಗಬೇಡಿ, ಕಂಟಿನ್ಯೂಸ್ ಮಾಡ್ತಾ ಇರಿ. ಸ್ವಲ್ಪ ರೆಕಗ್ನೈಸ್ ಆಗೋಕ್ಕೆ ಒಂದು ಚಾನಲ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಡಿಸ್ಕರೇಜ್ ಆಗದೆ ಕಂಟಿನ್ಯೂಸ್ ಆಗಿ ನೀವು ಏನು ಮಾಡ್ತಿದ್ದೀರಾ ಅದನ್ನು ಅಪ್ಲೋಡ್ ಮಾಡ್ತಾ ಇರಿ. ಡೆಫಿನೆಟ್ಲಿ ನಿಮಗೆ ಅದರದ್ದು ಸಿಗುತ್ತೆ. ಆಮೇಲೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗ್ತಾ ಇದೆ ಯೂಟ್ಯೂಬ್ ಅಂತ. ಸೊ ಹಾಗಾಗಿ ಆಮೇಲೆ ಯು ವಿಲ್ ಡೂ ಬೆಟರ್ ಇನ್ ದ ಫ್ಯೂಚರ್. ಸಿ ನೀವು ನಮ್ಮ ಹತ್ರ ನಿಮಗೆ ಅದೇನಿಷ್ಟ ಇದಿಷ್ಟ ಏನಿಷ್ಟ ಅದು ನೋಡ್ತೀರಾ ಇದು ನೋಡ್ತೀರಾ ಅಂತೆಲ್ಲ ಕ್ವೆಶನ್ಸ್ ಕೇಳಿದಾಗ ನನಗೆ ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಒಂಥರ ಆಗುತ್ತೆ. ಫಿಲಮ್ ಆ್ಯಕ್ಟರ್ಗಳ ಹತ್ರ ಎಲ್ಲ ಆದರೆ ಆ ಥರ ಕೇಳಿದ್ರೆ ಓಕೆ, ಅವ್ರದ್ದೆಲ್ಲ ತಿಳ್ಕೊಬೇಕು ಅಂತ ಕೆಲವರಿಗೆ ಕ್ರೇಜ್ ಇರುತ್ತೆ. ಬಟ್ ನನ್ನ ಹತ್ರ ಕೇಳಿದಾಗ ನನಗೆ ನಾನೇನು ಸೆಲೆಬ್ರಿಟಿನ ಅಂತರ ತುಳಿದು ಆ ಥರ ಏನೂ ಅಲ್ವಾ. ನಾನು ಈ ಥರ ಎಲ್ಲ ಆನ್ಸರ್ ಮಾಡಬೇಕಾ ನಾನು ಅಂತ ಅನಿಸುತ್ತೆ. ಆದರೂ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಕೆಲವೊಂದಕ್ಕೆ ಆನ್ಸರ್ ಮಾಡಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಪ್ಲೀಸ್.